ಶಾಂತ ಸಿಸ್ ಹಾಯ್ ಶಾಂತ ಸಿಸ್ ವೆಲ್ಕಮ್. ಶಾಂತ ಸಿಸ್ ಪ್ರೀತಿ ಸಿಸ್ನ ಲೈವ್ ಇಜ್ಜೇನಿ ಯಾನಿತ್ತೆ ತೂನಗ ಲೈವ್ ಇತ್ತಿಜ್ಜಿ ಎಂಡಾಂಡ ಯಾನೈಕ್ ನನ್ನ ಮಲ್ಪಗಂದು ಬರ್ತೀನಿ ವನಸ್ ಆಂಡೆ ಸಿಸ್ ಆಂಡಿ ವನಸ್ ಆಂಡಿ ಇರ್ನಾಂಡೆ ಶಾಂತ ಸಿಸ್ ವನಸ್ ഞാൻ വനസദ്ദന ജെപ്പ് കണ്ട് പോയ ಒಂಜಿ ರಡ್ಡರೇಕ್ ಪಕ್ಕ ಲೈವ್ ಬರ್ಕ ನನ್ನ ಪ್ರೀತಿ ಸಿಸ್ನ ಲೈವ್ ಪೋಯಿ ಅಂದೆನ್ಯ ಸೊ ನಾ ಲೈವ್ ಇಜ್ಜಿ ಪ್ರೀತಿ ಸಿಸ್ನ ಇಜ್ಜಾಂಡತೆ ಯಾನ ಏನ ಬೇಲೆ ಏನ ಲೇಟ್ ಆಂಡಿ ಅಂಚ ವನಸು ಕುಲ್ನಾಗ ನನ್ನ ಲೈವ್ ಪ್ರೀತಿ ಸಿಸ್ನ ಲೈವ್ ಪೋಯಿ ಪಂದು ಆನ್ ಮಲ್ತೆ ಇತ್ತಿಜ್ಜಿ ಪಕ್ಕ ಏನ್ ವನಸ ಅದೇ ಏನ್ ಬತ್ತೀನಿ ನಾನು ಪಕ್ಕ ಮಗೆ ಬಂದಂಗೆ ಎಂಡ್ ಮಲ್ಪೊಲಿಯತೆ ಒಂಜಿ ಗಂಟೆ ಮಲ್ತದ ಅಂಚ ಆಂಡ್ ಸಿಸ್ತ ಆದೆ ಕಜಿ ಪೀರೆಗೆ ಎಂಕ್ ಒಂದಿಯೆ ಬೂತಾಯಿ ಕೊಡೆ ಬೂತಾಯಿ ಕಂದಿತ್ತೇರು ಫ್ರೆಶ್ ಕೊಡೆ ಪನಮೂಡು ಬೂತಾಯಿ ಬೈದಿತ್ತನು ಅಂಚ ಕಂದಿತ್ತೇರು ಅವೇನು ರಸ ಮಲ್ತೆ ಬಕ್ಕ ಕೈತ್ತೆ ಫ್ರೈ ಇಲ್ಲ ಬಕ್ಕ ರಸಲ ಅವು ಎಂಚ ಕೈ ಕೆಸರಾಂಡ ಬಾಯಿ ಮೊಸರು ಕೈ ಕೆಸರಾಂಡ ಕಾರ್ಲ ಕೆಸರತಿ ಅಂದಂದು ಕೈ ಕೆಸರಾಂಡ ಕಾರ್ಲ ಕೆಸರೆ ಬಕದ ಅಲ್ಪರ ಅವನಿಗ ಅದೇ ಮಾತು ಮಾರ್ರೆ ನಿಶಾಂತ್ ಸೂಪರ್ ಮನದಲ್ಲಿ ಕೋಡೆ ವರಿ ಯಾನು ಏನನ ಪಾಡಿ ಐಕ್ ಮತ್ತೆ ಕೇಳೇರಿ ಪೊಂಜುಕುಲ ಮನಸ್ಸಿನ ಬೇನೆ ಮಲ್ಪೆರೆ ಬಲ್ಲಿಂದು ಕೋಡೇಜ್ ಮಾಡ್ದಿತ್ತೆ ಐಕ್ ಇಯರ ಮತ್ತೆ ಕೇಳೇರಿ ಪೊಂಜುಕುಲ ಮನಸ್ಸಿನ ಮಾತ್ರ ಬೇನೆ ಮಲ್ಪೆರೆ ಬಲ್ಲಿ ಆಂಜುಕುಲ ಮನಸ್ಸಿನ ಬೇನೆ ಮಲ್ಪೊಲಿ ಅಂದ್ ಅವು ಒಂಜಿ ಇಂದು ಫೋಟೋ ಇತ್ತಡು ಕೋಡೆ ಶಾಲೆ ಕೊರ ಇತ್ತಡು ಅಂಚ ದಾದಂಡ ಐಕೊಂಚ ದಾದ ಟಾಪಿಕ್ ಬೋಡತೆ ಏನಿತ ಪಾಡಿ ಅಲ್ಲ ದಾದ ಟಾಪಿಕ್ ಪಂಡ ತೂನಾಗ ಪಕ್ಕ ಕೈ ಕೆಸರಾದರೆ ಬಾಯಿ ಮೊಸರ ಒಂಜಿ ಎಡ್ಡೆ ತಿಕ್ಕಂಡು ಇಂಕ್ ಥ್ಯಾಂಕ್ ಯು ಶಾಂತ ಸಿಸ್ ಥ್ಯಾಂಕ್ ಯು ನಿಶಾಂತ್ ವನಸಾಂಡೆ ಊಟ ಆಯ್ತಾ ನಿಶಾಂತ್ ಎಂತ ಕಜಿಪು ಕಜಿಪು ಎಂತ ದಾದಿ ಕಜಿಪಿಯೇ ನಿಶಾಂತ್ ಶಾಂತ ಸಿಸ್ ದಾದಿ ಕಜಿಪು ಎಂತ ಸ್ಪೆಷಲ್ ಇವತ್ತು ಕೋರಿ ರವಿ ಅವರು ಬಂದರು ಹಾಯ್ ಕೋರಿ ಅವರು ವೆಲ್ಕಮ್ ಕೋರಿ ಅವರು ಊಟ ಆಯ್ತಾ ನಿಮಗೆ ಕೋರಿ ಆಗಿರ್ಬೋದಲ್ವಾ ಕೋರಿ ರವಿ ಅವರಿಗೆ ಕೋರಿ ಆಗಿರ್ಬೋದು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಕೋರಿ ರವಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ನಿಶಾಂತ್ ತೆಲಿಪೇರ್ ವೆಜ್ ಸಾಂಬಾರ್ ಸಿಸ್ ಶೋಕಾಪ್ ಮುಡತೆ ವೆಜ್ ಸಾಂಬಾರ್ ಲೈಕ್ ಕೊಡದವರು ಲೈಕ್ ಕೊಡಿ ಆಯ್ತಾ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಹಲೋ ಶಾಂತ ಅಕ್ಕ ಎಂಚ ಉಲ್ಲರ್ಗೆ ಪನ್ಪನೊಂದುಲ್ಲೇರು ಕೋರಿ ರವಿ ಕಾಂಡೆ ದೂರ ಬೋದಿತ್ತಾರೆ ಸಿಸ್ ಒಡೆಲ ಪೋತುಜ್ಜಿ ಸಿಸ್ ಕಾಂಡೆ ಬೈಜ್ಜಿ ಎಂಕ್ ದಾದನ ಮನಸ್ಸಿಜ್ಜಿ ಐ ಕ್ಯಾನ್ ಒರ್ಚಿ ಬಂದು ಕುಲ್ಲೀನ್ ಬಕಿತ್ತಂತ ಪೋದ್ ಬರ್ಕ ಒಂಚೂರು ಲೈವ್ ಮಲ್ತು ಬರ್ಕ ಅಂದಾಂಡ್ ಇಜಿ ನಿಂತೆಲ್ಲ ಬರ್ಪಿನಿಟ್ಟು ಇತ್ತುಜಿ ಅಂದ್ ಕಾಂಡೆ ಒಡೆಲ ಪೋದಿತ್ತುಜಿ ಬೂತಾಯಿ ಬೋರ ಅಂಡ್ ದಾದನ ಮನಸ್ಸಿಜ್ಜಿದ ಅಲ್ಲ ಬರ್ರೆ ಬಕಿತ್ತಂತೆ ಒನಸಾಯಕ ಮನಸ್ಸಾಡಂತೆ ಬತ್ತದ ಪೋಯಿಂದು ಸೌಖ್ಯ ರವಿ ಅಂತ ಹೇಳ್ತಾ ಇದ್ದಾರೆ ಭೂತಾಯಿ ಅಂದಿ ಭೂತಾಯಿ ಇರೆಗಳ ಭೂತಾಯಿ ನಿಶಾಂತಗಳ ಪಯ್ಯಸ್ ಪಯ್ಯ ಅವರು ಬಂದ್ರೆ ಹಾಯ್ ಪಯ್ಯ ಅವರು ವೆಲ್ಕಮ್ ಊಟ ಆಯ್ತಾ ಅವರ್ ಯು ಐ ಆಮ್ ಫೈನ್ ಪಯ್ಯ ನಿಮ್ದು ಊಟ ಆಯ್ತಾ ಎನ್ನ ಇನ್ಸ್ಟಾಗ್ರಾಮ್ ತುಯ್ಯರ ಸಂಗೀತ ಇಜ್ಜಿ ತೂಪೆ ಅವೆ ಕೋರಿ ರವಿ ನೀರ ಒಂದೇ ಕೋರಿ ರವಿ ಅದೇ ಕುದರ್ದಾದೆ ಇನ್ಸ್ಟಾದ ಕೋರಿ ರವಿಯಾ ಕೋರಿ ಉಂಡೆ ಸೇಲ್ದ ಅವು ಕೋರಿ ರವಿಡಕ್ಕೆ ನೋಡು ಕೋರಿ ರವಿ ಅಲ್ಲಿ ನಿಶಾಂತ್ ಕೇನುವೇರು ಸೇಲ್ದ ಕೋರಿ ಉಂಡಗೆ ಪಯಸ್ ಅವರು ಊಟ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಲೇಟ್ ಉಂಟಾ ನಿಮ್ದು ಊಟ ಕೋರಿ ರವಿ ಅತೆ ತುಪ್ಪೆ ಕೋರಿ ರವಿ ಪಾಂಡ ಬರ್ಪುಣ ಕೋರಿ ಇದ ನೀರ್ನ ಇನ್ಸ್ಟಾ ತೂಪೆ ಏತು ಫಾಲೋವರ್ಸ್ ಉಳ್ಳರ್ ಬನ್ನೀರು ಭಯಂಕರ ಫಾಲೋವರ್ಸ್ ಉಂಡು ಮಾರ್ರಿ ನೀರು ಪಂಡದ ಕುಸಲ್ ಬೊಡ್ಚಿ ಸರ್ಕಾರದನಾ ಓಯೇ ಸರ್ಕಾರದ ಈ ಅನಿವುದ ಏರ್ಲ ಇಜ್ಜೇರು ಸಬ್ಬು ಪನೊಂದುಲ್ಲೇರು ದಾದಿ ಶಾಂತ ಸಿಸ್ಸು ಕುಸಲ್ ಬೊಡ್ಚಿ ಸರ್ಕಾರದ ಹೆಂಗೆ ಕೌಲ ಅರ್ಥ ಇಜ್ಜಿ ದಾದೆ ಸರ್ಕಾರದ ಇದೊಂದು ಇನ್ಸ್ಟಾ ಸರ್ಕಾರದನ ಬಕದಾದ ಬೇತೆ ಐಡಿ ಉಂಡು ತೋಜೋಡು ಏರ್ ನಾವು ಕೋರಿ ರವಿನಾ ಮಹೇಶ್ ಅವ್ರು ಬಂದರು ಹಾಯ್ ಮಹೇಶ್ ಅವ್ರು ವೆಲ್ಕಮ್ ಲೈಕ್ ಕೊಡಿದವರು ಒಂದು ಲೈಕ್ ಕೊಡಿ ಆಯ್ತಾ
ಮಹೇಶ್ವರಿ ಊಟ ಆಯ್ತಾ ನಿಮ್ದು? ಕೋರಿ ರವಿಡ ಏರ್ಲ ಇಜ್ಜೇರು ಸಬ್ಬು ಏರ್ಲ ಇಜ್ಜೇರಾ ಅತ್ತಾರ ಇನ್ಸ್ಟಾದ ಪನ್ನಿ ಇನ್ಸ್ಟಾಡ್ ಮಸ್ತ್ ಫಾಲೋವರ್ಸ್ ಇಲ್ಲಿರ್ಗಾರೆಗ್ ಕೋರಿ ರವಿಗು ಐಕೆಂಡ ಕೋಡೆ ತೂವರೆ ಪಂಡೇರು ಒಂದು ಸಪೋರ್ಟ್ ಐಡಿಗೆ ನಿಜವಾದ ಐಡಿ ಓವರ್ನ. ಆಯ್ತು ವೆಜ್ ಅಂತ ಹೇಳ್ತಾ ಇದ್ದಾರೆ. ಊಟ ಆಯ್ತು, ನಂದಾಗಿದೆ. ನಮ್ದು ನಾನ್ ವೆಜ್, ಫಿಶ್. ನಮಗೆ ಫಿಶ್ ಫ್ರೈ, ಫಿಶ್ ಕರಿ. ಒರಿಜಿನಲ್ ಹೋಗಿ ಕೋರಿ ರವಿ, ಒರಿಜಿನಲ್ ಯಾವುದು? ಯಾವ ಫಿಶ್? ಬೂತಾಯಿ ಫಿಶ್, ಬೂತಾಯಿ. ಈಗ ಬೂತಾಯಿ ಬಂದಿದೆ, ಫ್ರೆಶ್ ಬೂತಾಯಿ ಬಂದಿದೆ ಬೀಚಲ್ಲಿ. ಅದನ್ನು ತಂದದ್ದು, ಫ್ರೈ ಮಾಡಿದ್ದು ಮತ್ತೆ ರಸ ಮಾಡಿದ್ದು. ಫಿಶ್ ಕರಿ ಮತ್ತೆ ಫ್ರೈ. ಪ್ರಾನ್ಸ್, ಪ್ರಾನ್ಸ್ ಅದು ಚಂದ ಆಗ್ತದೆ ಪ್ರಾನ್ಸ್. ನಿಮ್ದು ಚಾನಲ್ ಇದೆಯಾ ಮಹೇಶ್ ಭಟ್? ಮಹೇಶ್ವರಿ ಚಾನಲ್ ಇದೆಯಾ? ಕ್ರ್ಯಾಬ್, ಹೌದು. ತಿನ್ನಲ್ವಾ? ತಿಂತೇನೆ, ನಾನೆಲ್ಲ ತಿಂತೇನೆ. ಕ್ರ್ಯಾಬ್ ಮತ್ತೆ ಪ್ರಾನ್ಸ್ ಎಲ್ಲ ಮೀನು ತಿಂತೇನೆ. ಸಾಧಾರಣ ಎಲ್ಲ ಮೀನು ತಿಂತೇನೆ. ಮದಿಮಾಲ್ ಮೀನು ತಿನ್ನುವುದಿಲ್ಲ. ಒರಿಜಿನಲ್ ಚಾಯ್ಸ್ ಮಾಲ್ ಒಂದು, ಅವೇ ಒರಿಜಿನಲಾ? ಚಾನಲ್ ಇಲ್ಲ ಅಂತ ಹೇಳಿದೆ, ಸಪೋರ್ಟ್ ಆಗಿ. ಮರುವಾಯಿ, ಮರುವಾಯಿ ಎಲ್ಲ ತಿಂತೇನೆ, ಎಲ್ಲ ತಿಂತೇನೆ. ಮರುವಾಯಿ, ಕ್ರ್ಯಾಬ್, ಜೆಂಜಿ ಎಲ್ಲ, ಎಟ್ಟಿ, ನರ್ತೆ ಎಲ್ಲ ತಿಂತೇನೆ. ಮಾಡಿಕೊಟ್ರೆ ಎಲ್ಲ ತಿಂತೇನೆ. ಇದೆಲ್ಲ ಮಾಡಲಿಕ್ಕೆ ಬರ್ತದೆ, ಮರುವಾಯಿ ಎಲ್ಲ ಮಾಡ್ತೇನೆ. ಅಮ್ಮ ಮಾಡಿದಾಗೆ ಆಗುದಿಲ್ಲ. ನಾಯಿ ಪುಚ್ಚೆ ಪೂರ ತಿನ್ಪ. ಎಬ್ಬಾವು ತಿನ್ಪುಜ್ಜಿ. ನಾಯಿ ಪುಚ್ಚೆ ಪೂರ ತಿನ್ಪುಜ್ಜಿ. ಫಿಶಲ್ಲೆಲ್ಲ ತಿಂತೇನೆ ಅಂತ ಹೇಳಿದ್ದು. ನಾಯಿ ಪುಚ್ಚೆ ನಾನೇ ಯಾಕೆ ತಿನ್ಬೇಕಾ? ಶಾಸ್ತ್ರಿಸ್ తెలుతోందలేరు. ತುಳಿ ಪ್ರಶ್ನೆ ತುಳಿಯಕ್ಕಲ್ಲ, ಪಿರ ಪ್ರಶ್ನೆ ತುಳಿ. ಅದು ಪೂರ ತಿನ್ಬಾರ, ನಾಯಿ ಮುಚ್ಚೆಲ್ಲ ತಿನ್ಬಾರ, ಅದಕ್ಕೆ ಹೆಣ್ಣು. ಶಾಸ್ತ್ರಿಸ್ తెలుతోందలేరు. ಗುರು ಬ್ರೋ ಉಂಡು ಅಥೆಸಿಸ್ ಗುರು ಬ್ರೋ ನಾವು ಒಂದು ಕೋರಿ ರವಿ ಅನ್ನಿ ಗುರು ಬ್ರೋ ಈರಾ ಪುತ್ತುಜ್ಜಿ. ಹಾ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ಭಟ್ ಅವರು. ಹೌದು ಮಹೇಶ್ ಭಟ್ ಅವರು, ನೀವು ಒಂದು ಪ್ರಶ್ನೆ ಕೇಳಿದ್ದು, ಅವ್ರದ್ದು ಬೇರೆ ಪ್ರಶ್ನೆ ಮಾರ್ರೆ. ಯಾನ್ ಪಿದಡ್ವೆ ಕೋರಿ ಪರ್ತ್ರೆ ಬುಡ್ಡೆರೆ ಉಂಡು. ಯಾನ್ ಪಿದಡ್ವೆ ಕೋರಿ ಪರ್ತೆ ಬುಡರೆ ಉಂಡು. ಆವು ಸರಿ. ಓಕೆ ಕೋರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆಡು ತಿಂತೇವೆ, ಮಟನ್ ತಿಂತೇವೆ, ಆಡು ಕುರಿ ಎಲ್ಲ ತಿಂತೇವೆ. ಆಡು ಆಟ ಆಡು, ಆಡಿ ನೋಡು. ಶಾಂತಸಿಸ್ ಮಟನ್ ತಿನ್ಪಾರಾ? ಇಜ್ಜಿ ಸಿಸ್ ಈ ತಿನ್ಬೇಜಾರ. ನಾನು ತಿನ್ಪೆ, ಮಟನ್ ತಿನ್ಪೆ, ಚಿಕನ್ ತಿನ್ಪೆ, ಫಿಶ್ ತಿನ್ಪೆ, ಕ್ರ್ಯಾಬ್ ತಿನ್ಪೆ, ಪ್ರಾನ್ಸ್ ತಿನ್ಪೆ. ಆತೆ ಬಕ್ಕ ನಾಯಿ ಪುಚ್ಚ ಪುರ ತಿನ್ಪುಜಿ. ಅವು ಶಾಂತಗ್ ಬೆಲೆ ಇಜ್ಜಿ. ದಾಯಿ ಕೋರಿ ರವಿ ಶಾಂತಗ್ ಬೆಲೆ ಇಜ್ಜಿ. ಬೆಲೆ ಇಜ್ಜ ನಾವು ತಿನ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ತಿನ್ನುದಿಲ್ಲ ಅಲ್ಲ? ಕೋರಿ ರವಿ ಅಂತ ನಗ್ತಾ ಇದ್ದಾರೆ ಶಾಂತ ಸಿಸ್. ಬೆಲೆ ಇಜ್ಜ ನಿಂಗೆ ಗೊತ್ತಾವ್ಜಿ. ಗುರು ಬ್ರೋ ಅಂತ ಹೇಳ್ತಾ ಇದ್ದಾರೆ.
ಬೇಲೆ ಇಜ್ಜಿ ಅರ ಬೇಲೆ ಅಂಡು ಅತಿ ಏಷಂತ ಸಿಸ್ ಆರ್ ಪೂರ ಬೇಲೆ ಅದು ಇಲ್ಲದ ಒತ್ತಾರೆ ಪೂರ ಮಲ್ತದು ಬಕ್ಕ ಲೈವ್ಗೆ ಬರ್ಪಿನಾರು ಆಂಡು ಸಿಸ್ ಅಂದು ಬೇಲೆ ಪೂರ ಆಂಡಾರ್ನ ಆರಜ ಇಡೀ ದಿನ ಬೇಲೆ ಮಲ್ತು ಅಂಜಲ್ ತಿನ್ಪ ಅಂಜಲ್ ಕಾಸ್ಟ್ಲಿ ಅತಿ ಅಂಜಲ್ ಮಾಂಜಿ ಪೂರ ಕಾಸ್ಟ್ಲಿ ಅವು ಅಪರೂಪಗೂ ಕಂತು ತಿನ್ಪಿನ ನವಿ ಅವ್ರ ಹೇರ್ ಸ್ಟೈಲ್ ಲೂಸ್ ಫ್ರಂಟ್ ಅಕ್ಕ ಯಾಕೆ ಫ್ರಂಟ್ ಯಾವಾಗ್ಲೂ ಫ್ರಂಟ್ ಎಂತ ಇದರಲ್ಲಿ ಎಂತ ಉಂಟು ಫ್ರಂಟ್ಗೆ ಫ್ರಂಟ್ ಆಯ್ತು ಈಗ ಇನ್ನೇನ್ ಮಾಡ್ಲಿಕ್ಕೆ ಶಾಂತಂ ಪಾಪಂ ಅಂತ ಹೇಳ್ತಾ ಇದ್ದಾರೆ ಶಾಂತಂ ಪಾಪಂ ಅಂತ ಹೇಳುದು ನಮ್ಮ ಗುರುಶೆಟ್ಟಿ ಅದೇ ಶಾಂತಂ ಪಾಪಂ ಬಂದ್ಬಿನ್ ಗುರುಶೆಟ್ಟಿ ಅವು ಇರೇನತೆ ಅದೇ ಶಾಂತ ಸಿಸ್ ಅಂದು ಪನದುಲ್ಲೇರು ಮಾಮಿ ಬಕ್ಕ ಹೆಂಗ್ ಗೊತ್ತಾಡಿತಪ್ಪ ಶಾಂತ ಸಿಸ್ ಎಕಡೆ ಪಂತೀರ್ ಮಾರಿ ಒಂದು ಗುರು ಯಾನೇಂದಿನಿ ಗುರುಪ್ರದಿ ಅಂದೇಂದಿನಿ ಗೊತ್ತಾಳ ಗುರುಪ್ರದಿ ಅಂದೇಂದಿನಿ ಕೋಳಿ ಹೆಂಗ್ ದಾದ ಬಂತಾರು ಮಾಮಿಗ ಹೆಂಗ ಜೋರು ಬೆಚ್ಚಾತು ನಾವು ಕೋಡೆ ಬರ್ತೀರ ಮಂಗಮಲು ನಂದು ಗುರು ದಾನೆ ಬರದಲ್ಲೇರು ಒಂದು ಫ್ರಂಟ್ ಏರ್ದಾರ್ ಪೋಯರಾ ಎಂಗ್ಲೇನ್ ಪೂರ ಮಂಗೆ ಮಲ್ತಿನತಿ ಗುರು ಕೋರಿ ರವಿ ಹೆಂಗೋ ಕೋಡೆ ಚೂರು ಡೌಟ್ ಇತ್ತು ಒಂದು ಕೋರಿ ರವಿ ಏರಾ ದುಪ್ಪೊಂದು ಬಕ್ಕ ಗುರು ಅಂದ್ ಹೆಂಗ ಚೂರ್ಲ ಒಂದು ಗೊತ್ತಾಯ್ಜಿ ಮಾತ್ರ ಶಾಂತಿ ಗುರುಪನೊಂದುಲ್ಲೇರು ಗುರುಪನ್ನಾಗ ಎಣ್ಣಿನ ಫಸ್ಟ್ ಗುರು ಶೆಟ್ರಿನೇ ಆಣ ಬಕ್ಕ ಎಣ್ಣಿನಿ ಗುರು ಪ್ರದಿಯಾ ಐಕೆ ಎಣ್ಣ್ಯಾನು ಇಂಚೆನೆ ಇರೆಗೆ ಏರು ಪನ್ನಿ ಶಾಂತ ಸಿಸ್ ಅಂದಿಯೇ ಶಾಂತ ಸಿಸ್ಗ ಗೊತ್ತಾತಂದು ಹೊನಸಾಂಡೆ ಗುರು ಶೆಟ್ರೆ ಊಟ ಆಯ್ತಾ ಆನುಲ್ಲೆ ಓಕೆ ಪಾರಿವಾಳ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಪಾರಿವಾಳ ಹೇಮಸ್ ಅನಿಲ್ ಅವ್ರು ಬಂದ್ರು ಹಾಯ್ ಹೇಮಸಿಸ್ ವೆಲ್ಕಮ್ ಹೇಮಸಿಸ್ ಊಟ ಆಯ್ತಾ ನಿಮ್ಮದು ಎಂತ ಸ್ಪೆಷಲ್ ಇವತ್ತು ಪಾರಿವಾಳ ಅಂತ ಹಾರ್ಟ್ ಕೊಡ್ತಾ ಇದ್ದಾರೆ ನಮ್ಮ ಕೋರಿ ರವಿಯವರು ಲೈಕ್ ಕೊಡದವರು ಒಂದೊಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ವನಸ್ ಲೇಟ್ ಉಂಡು ಓಕೆ ವನಸ್ ಲೇಟ್ ಉಂಡು ಬೇಲೆದವಳು ಉಲ್ಲಾರ ಹತ್ತು ಫ್ರೀ ಉಲ್ಲಾರ ಚಲಿ ಜಬಯ್ಯ ವನಸ್ ಆತು ಜಿ ನಿಗ್ಲೆ ನಾಂಡ್ ಹಾಕೇನಂದ್ರೆ ಎನ್ನ ಆಂಡ್ ಎಮಸಿಸ್ ವನಸ್ ದಾನೆ ಎಮಸಿಸ್ ಲೇಟ್ ವನಸ್ ದಾದೆ ಕಜಿಪ್ ಮಲ್ದಾರೆ ಎಮಸಿಸ್ ಗೊತ್ತಾಂಡು ಕೋಡೆ ಪ್ರೀತಿ ಸಿಸ್ ಬಂದಿತ್ತೀರು ಗುರ್ತದ ಪಂದು ಅಂಚ ಗೊತ್ತು ಅಂಚ ಇತ್ತೆ ಫ್ರೀ ಉಲ್ಲೆ ಅಂಚೆಗ್ಲೇನು ಮಂಗೆ ಮಲ್ಪರ ಬತ್ತೀನಿ ಕೋರಿ ರವಿ ಅದೇ ಪ್ರೀತಿ ಸಿಸ್ನ ಲೈವ್ ಇತ್ತು ಜತೇನಿ ಪ್ರೀತಿ ಸಿಸ್ ಲೈವ್ ಬತ್ತಿದ್ರೆ ಬೋರ ಕೋಡೆ ರಾತ್ರಿ ಲೈವ್ ಬೈದಿತ್ತರ್ಗಿದೆ ಪ್ರೀತಿ ಸಿಸ್ ಯಾನು ಇಚ್ಚಲೆ ಎತ್ತು ನೆಂಕ್ ಬಕ್ಕೆ ಮಂದಾರ ಸಿಸ್ನ ಲೈವ್ ಪೋಯಿ ಓ ದೇವರೇ ನಾನು ಮ್ಯೂಟೆಡ್ ಓದನು ಮಾರ್ರೆ ಏತು ಕೋರಿ ಸಾಂಗ್ ರವಿ ಅಂತ ಹೇಳ್ತಾ ಇದ್ದಾರೆ BV ದಿವಾಕರ್ ಅವ್ರು ಲೈಕ್ ಡನ್ ಸಿಸ್ ಅಂತ ಹೇಳ್ತಾ ಇದ್ದಾರೆ CU ಸಿಸ್ ಅಂತ ಹೇಳ್ತಾ ಇದ್ದಾರೆ ನಾನು BV ದಿವಾಕರ್ ಲೈವ್ಗೆ ಹೋಗುದಿಲ್ಲ ಅಲ್ಲ ಅದಕ್ಕೆ ಬಂದು ಒಂದು ಲೈಕ್ ಕೊಟ್ಟು ಹೋದದ್ದ ಅಂತ ಥ್ಯಾಂಕ್ ಯು ದಿವಾಕರ್ ಅವರೇ ನಿಮ್ದು ಲೈವ್ ಎಷ್ಟು ಗಂಟೆಗೆ ಹೇಳಿ ಒಂದು ಟೈಮ್ ಮಾಡಿ ಖಂಡಿತ ಬರ್ತೇನೆ ಅಡ್ಜಸ್ಟ್ ಮಾಡಿ ಏರ್ಲ ಇಜ್ಜಿ ಬ್ರೋ ಪನೊಂದು ಲೇರ್ ಮ್ಯೂಟ್ ಅಂದಿಯೇ ಶಾಂತಂ ಪಾಪಂ ಏರ್ ಪಂಡಿನಿ ವಾಯ್ಸ್ ಕೇನು ಜಿ ಅವ್ ಮ್ಯೂಟ್ ಡೇ ಪಾತೇರ್ನಿ ಕಾಲ್ ಬತ್ತಿತ್ತಂದು
ಅವು ಕಾಲ್ ಪಾತಿರ್ದು ಬನ್ನಗ ಮ್ಯೂಟ್ ಆಂಡವು ಕೋರಿ ಅಂತ ಹೇಳ್ತಾ ಇದ್ದಾರೆ. ಏರ್ಲ ಪಾಂಡಿಚೇರಿ ಬ್ರೋ ಪನಂದುಲ್ಲೇರು. ಕೋರಿಯಾ ಬೋರಿಯಾ ಪನಂದುಲ್ಲೇರು. ಪಾರಿವಾಳ ಏನ್ ತಿಂದ್ರಿ ಅಂತ ಕೇಳ್ತಾ ಇದ್ದಾರೆ. ಪಾರಿವಾಳ ಎಂತ ತಿನ್ನುತ್ತದೆ? ಪಾರಿವಾಳ ಎಂತ ತಿಂತದೆ ಶಾಂತ ಸಿಸ್? ಪಾರಿವಾಳ ಪಾರಿವಾಳದ ಫುಡ್ ಎಂತದ? ಪಾರಿವಾಳ ಊಟ ಆಯ್ತಾ ನಿಮ್ದು? ಸಾರಿ, ಬೇಜಾರು ಮಾಡ್ಬೇಡಿ, ಸುಮ್ಮನೆ ಕುಸಲಿಗೆ. ಪಾರಿವಾಳ ಆನ್ ಉಂಟಂತ ಹೇಳಿದ್ರು. ಇದ್ದಾರೆ. ಪಾರಿವಾಳ ಊಟ ಆಯ್ತಾ? ಎಂತ ಕಜಿಪು ಎಂತಂತ ಗೊತ್ತಾಗ್ತದ? ಶಾಂತ ಪ್ರವೀಣ್ ಊಟ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುರಳಿ ಅವರು ಬಂದ್ರು, ನಮಸ್ತೆ ಅಂತ ಹೇಳಿದ್ರೆ. ಹಾಯ್ ಮುರಳಿ ಅವರೇ, ವೆಲ್ಕಮ್. ಇನಿ ಲೇಟ್ ಪನಂದುಲ್ಲೇರು. ಏನ್ ಲೇಟ್ ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್. ಹೇಮಂತ್ ಅವರು ಬಂದ್ರು, ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್, ನಿಮ್ದು ಬ್ಲೂ ಯಾರು ತೆಗ್ದದ್ದ? ಹೇಮಂತ್, ನೀಲಿ ಎಲ್ಲಿ ಉಂಟು ನಿನ್ನದು? ಯಾಕೆ ಹೋಗಿದೆ ಅದು? ಎನ್ನ ಬೇಲೆ ಪೋತುಂಡು ಅಕ್ಕ ಅಂದ ಎತ್ತಿದ ಅನ್ಪುನು ಅವು 10 ಪನೊಂದುಲ್ಲೇರು. ನಾನು ಯಾರ ಮೇಲೂ ಬೇಜಾರಿಲ್ಲ, ನನ್ನ ಬಗ್ಗೆ ವೇದ ಹೇಳುವವರಿಗೆ ಮಾತ್ರ. ನಾನು ಸುಮ್ಮನೆ ಕುಸಲ್ ಮಾಡಿದ್ದು. ಊಟ ಆಯ್ತಾ ಅಮ್ಮ ಅಂತ ಹೇಳ್ತಾರೆ. ಆಗಿದೆ ಮುರಳಿಯವರೇ, ಊಟ ಆಗಿದೆ. ನಿಮ್ದು ಊಟ ಆಯ್ತಾ? ಬೆನಕ ಸಿಸ್ಸವು ಅಂದವು ದಾನೆ ಪೋತೀನಿ ಯಾನಕೇನು ಹೇಮಂತ್ ದಾನೆ ಪೋತಿ ನಾವು ಒಂದು ಹೇಮಂತ ಬೆನಕನ ಅವೇ ಗೊತ್ತಾಪುಜಿತ್ತೆಂಕಿ ಏರಂದು ಬೆನಕ ಅಂತ ಏರಿಗೆ ಗೊತ್ತಾಪುಜಿ ಮಾರ್ರೆ ಕೊರುಡ್ ಚಂದ್ ಹೇಮಂತ ಅಂದ್ ಪ್ರೂಫ್ ಬೋಡ ತೆಂಕ್ ಹೇಮಂತ್ ಇರು ಒಲ್ತಾರ ಬಲ್ಲೆ ಇದನ್ನ ಇನ್ವೆಸ್ಟಿಗೇಷನ್ ಮಲ್ಪಡ ಅಪ್ಪನದ ಏರಂದು ಹೇಮಂತ್ ಈಗ ಸ್ಟಾರ್ಟ್ ಆಗಿದೆ ಇನ್ವೆಸ್ಟಿಗೇಷನ್. ಈಗ ಒಂದೊಂದು ಕ್ವಶನ್ ಕೇಳ್ತೇನೆ. ಹೇಮಂತ್, ನೀವು ಎಲ್ಲಿಯವರು ಹೇಳಿ ಅಂತೆ ಒಮ್ಮೆ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. 2 ಮಂತ್ ಅಂತ ಹೇಳ್ತಾ ಇದ್ರು. ಅಕ್ಕ ಅಂತ ಹೇಳಿದ್ರೆ ಹೌದು ಅಕ್ಕ ನಾನೇ. ಈಗ ನೀವು ಎಲ್ಲಿಯವರು ಅಂತ ಹೇಳಿ ಹೇಮಂತ್, ಊರು ಎಲ್ಲಿ ನಿಮ್ಮದು ಅದು ಹೇಳಿ. ಒಂದು 10 ಏತು ಒಂದು ಉಂಡಾಯ್ತು 2 ಮಂತ್ ಉಂಡೆ ಸಬ್ ಏತುಂಡು ಸಬ್ ಏತುಂಡು ತುಲೆಗೆ ಕೊರೋಚಿ. ಕಿರಣ್ ಜಯಶ್ರೀ ಹಾಯ್ ಪನೊಂದುಲ್ಲೇರು. ವನಸಾಂಡಕ್ಕೆ ಹಾಗಿದೆಯಾ ಕಿರಣ್? ಊಟ ಆಗಿ ವನಸಾಂಡ್ ನಿಮ್ದಾಯ್ತಾ? ರಿಯಲ್ ಹೇಮಂತ್ 10 0 ಅಂಚನೆ ಹೇಮಂತ್ 10 ಹೇಮಂತ್ಗೆ ಸಬ್ಬುಂಡು. ಮುರಳಿಯವರೇ ಒಂದು ಲೈಕ್ ಕೊಡಿಯ ಮುರಳಿಯವರೇ. ಊಟ ಆಯ್ತಾ ನಿಮ್ದು ಮುರಳಿಯವರೇ? ಕೊರೋಚಿ ಅನ್ನಂದು. ಕಿರಣ್ ಜಯಶ್ರೀ ಅವರು ಇಜ್ಜಿ ಪನೊಂದುಲ್ಲೇರು. ಊಟ ಆಗ್ಲಿಲ್ವಾ? ಏನ್ ಲೇಟು ಕಿರಣ್ ಅವರೇ? ರಿಯಲ್ ಹೇಮಂತ್ ಬರ್ಪುಜ್ ಪಂತಿನತ್ತೆ ಅನ್ನಂದ್ ರಿಯಲ್ ಹೇಮಂತ್ ಬರ್ಪುಜ್ ಬಂತೇರಿನಿ ತೂಕ ಒಂದು ಹೇಮಂತ್ ನೀನು ಯಾವ ಊರ ಹೇಳು ಫಸ್ಟ್. ನಿನ್ಗೆ ಈಗ ಕೆಲವು ಪ್ರಶ್ನೆ ಕೇಳ್ತೇನೆ ನಾನು, ನೀನು ಉತ್ತರ ಕೊಡ್ಬೇಕಾಯ್ತಾ? ನನಗೆ ಸ್ವಲ್ಪ ಡೌಟ್ ಉಂಟು ನಿನ್ನ ಮೇಲೆ. ನೀನು ನಿಜ ಐಡಿಯಲ್ಲಿ ಬರ್ಬೇಕೀಗ, ನಿಜ ರೂಪದಲ್ಲಿ ಬರ್ಬೇಕು ಇಲ್ಲಿಗೆ. ಬೆನಕ ಒಂದು ಆಯ್ತು ಅಂತ ಹೇಳ್ತಾ ಇದ್ದಾರೆ ಮುರಳಿಯವರೇ ಲೈಕ್ ಕೊಟ್ರಾ? ಎಂತ ಸ್ಪೆಷಲ್ ಇವತ್ತು ಮುರಳಿಯವರೇ ನಿಮ್ಗೆ ಊಟಕ್ಕೆ? ಮಲೆನಾಡ ಹೇಮಂತ್ ಒಂದು ಅತ್ತೆ ಹೇಮಂತ್ ಒಂದಕ್ಕೇನು ಜಿ ಹೇಮಂತದ ಪ್ರಶ್ನೆಗೇನೆ ಹೋಲ್ತ ಊರೊಂದು ಉತ್ತರ ಬನ್ಪುಜಿ ಹೇಮಂತ್ ಪೋಣ ಹೇಮಂತ್. ಮಲೆನಾಡ ಹೆಣ್ಣ ಮೈ ಬಣ್ಣ ಆ ನಡು ಸಣ್ಣ ನಡು ಚೆನ್ನ ನಾ ಮನಸೋತೇನೆ ಚಿನ್ನ. ಮಲೆನಾಡು ಬಣ್ಣ ಕೊಂಚ ಪದ್ಯನೇ ಬತ್ತನೆ ಶಾಂತಿಸ್. ನಿಮ್ಮ ಹೆಸರು? ನನ್ನ ಹೆಸರು ಸಂಗೀತ ರಾಜೇಶ್. ಬೆನಕಲ ಪುದರುಂಡು ಬೆನಕ ಪುದರುಂಡ ಅಂಚೆ ನಾವು ಬೆನಕನೆ. ಬೆಣಕ ಕದಂತ ನನ ಬರಂದು ನನ ಬರ್ಪುಜವು ಎಂಕಲ ಹೇಮಂತ್ಗೆ ನಾನು ಐಕೆ ಒಂದು ನೀಲಿ ಕೊಡ್ದೀತೀನಿ ದಯಪಣ ఆయన ಡಬ್ಬ ಲಡ್ಡು ಉಂದಾತನತೆ
ಐಕೆ ಹಿಂಗೆ ಸಡನ್ ಅದು ದಾನೆ ಇಂಚಾಯ್ ನನ್ನ ಇನ್ನೇನ್ ಬತ್ತನ ಮಲ್ಲಿಜಿ ಬತ್ತನ ನಮ್ಮ ಪಾತಿರ್ಗ ಶಾಂತಿ ಸ್ಯಾನ್ಲೆ ಇಲ್ಲ ಈ ರೀತಿ ನಂಗೆ ಧೈರ್ಯ ಉಂಚಿ ಸೂರ್ಯ ಟಗರ್ ಅವರು ಒಂದು ಹಾಯ್ ಅಕ್ಕ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಅವರೇ ವೆಲ್ಕಮ್. ಊಟ ಆಯ್ತಾ ಸೂರ್ಯ ಅವರೇ? ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಗು ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸೂರ್ಯ ಅವರು. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ, ನಗು ನಗುತ್ತಾ ನೀ ಬರುವೆ. ಅಕ್ಕ ಊಟ ಅಂತ ಕೇಳ್ತಾ ಇದ್ದೀರಿ. ಊಟ ಆಗಿದೆಯಾ? ನಿಂದು ಊಟ ಆಯ್ತಾ? ಸೂಪರ್ ಲೈವ್ ಅಂತ. ಥ್ಯಾಂಕ್ ಯು. ಸಂಧ್ಯಾ ಸಿಸ್ ಬಂದರು. ಹಾಯ್ ಸಂಧ್ಯಾ ಸಿಸ್, ವೆಲ್ಕಮ್. ಸಂಧ್ಯಾ ಅವರು ಹಾಯ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಲೈಕ್ ಕೊಡಿ, ಲೈಕ್ ಕೊಡೋದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ನಮ್ಮ ಊರು ನೆಲವಾಗಿಲು ಗ್ರಾಮ. ಹೌದಾ ಮುರಳಿ ಅವರೇ? ಅದು ಎಲ್ಲಿ ಬರ್ತದೆ ನೆಲವಾಗಿಲು ಗ್ರಾಮ? ಯಾವ ಜಿಲ್ಲೆಯಲ್ಲಿ ಬರ್ತದೆ? ಯಾವ ತಾಲೂಕಲ್ಲಿ ಬರ್ತದೆ? ಮ್ಯೂಟ್ ಓಕೆ ಮ್ಯೂಟ್. ಮನಶ್ರೀ ಅವ್ರು ಬಂದರು. ಹಾಯ್ ಮನಶ್ರೀ ಅವರು, ವೆಲ್ಕಮ್. ಮನಶ್ರೀ ಅವರು ಊಟ ಆಯ್ತಾ ನಿಮ್ಮದು? ಎಂತ ಸ್ಪೆಷಲ್? ಶಾಂತಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಊಟ ಆಯ್ತಾ? ಊಟ ಆಗಿದೆಯಾ? ಊಟ ಆಗಿ ಬಂದು ಕೂತ್ಕೊಂಡದ್ದು. ನಿಮ್ದಾಯ್ತಾ ಮನಶ್ರೀ? ಎಂತ ಸ್ಪೆಷಲ್ ಇವತ್ತು? ಬಡವನ್ ಮನೆ ಊಟ ರುಚಿಯನ್ನಿ ರಂಗು ರಂಗ. ಹಾಯ್ ಸಂಗೀತ ರಾಣಿ ಅಂತ ಹೇಳ್ತಾ ಇದ್ದಾರೆ. ಜಗ್ಗಣ್ಣ ವೆಲ್ಕಮ್. ಜಗ್ಗಣ್ಣನ ಕೊಡೆ ವಿಡಿಯೋ ತುಯ್ಯಾವೆ. ಸಂದೇಶ ಲೈಕ್ ಡನ್ ಅಂತ ಹೇಳ್ತಾರೆ. ಏನು ಊಟ ಇವತ್ತು? ಊಟ ಬೂತಾಯಿ ಫಿಶ್ ಫ್ರೈ ಕರಿ. ಹಾಗೆ ಹೊಸಕೋಟೆ ತಾಲೂಕು, ಕೋಲಾರ ಜಿಲ್ಲೆ. ಅಲ್ಲಿಂದವ ನೀವು? ಓಕೆ. ಥ್ಯಾಂಕ್ ಯು ಮುರಳಿ, ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಏನು ಇಲ್ಲ ಅಂತ ಹೇಳಿದ್ರೆ ಇನಿ ಮೇಕಪ್ ಇಜ್ಜಿದಾನೆ. ಇನಿ ಮೇಕಪ್ ಡಬ್ಬ ಖಾಲಿ ಆತುಂಡು. ಶಾಪಿಂಗ್ ಬರ ಬಾಕಿ ಉಂಡು. ನಾನು ಮೇಕಪ್ ಡಬ್ಬ ಪೂರ ಖಾಲಿ ಆತನು. ಪಾರ್ದು ದಿನೋಲ ಮೇಕಪ್ ಮೆತ್ತೊಂದು ಬರ್ತದೆ. ಇನಿ ಮೇಕಪ್ ಇಜ್ಜಿ ಖಾಲಿ. ಹೊರಸಾಡ ಜಗ್ಗಣ್ಣದ ಅದು ಸ್ಪೆಷಲ್. ಮೋನರಾಜು ಜಗ್ಗಣ್ಣಾಕಿ ಜೈ. ಹೌದು ಜೈ. ಯಾನ್ ಜೈ ಪಾಡುವೆ ಜಗ್ಗಣ್ಣ ಜೈ. ಹಾಯ್ ಶಾಂತಕ್ಕ ಅಂತ ಹೇಳ್ತಿರ್ತಾರೆ. ಅವು ಕುಡಜಿ ಶಾಂತಕ್ಕನಿಗೆ ಕುಡಜಿ ಸಹ ಸೇರ್ಪದನು. ಹಾಯ್ ಸಂಧ್ಯಾ ರಾಣಿ ನಾಪತ್ತೆಯಾಗಿದ್ದಾರೆ. ಮುರಣಿ ಜಗ್ಗಣೆ ಬಂದಿತ್ತೇವೆ. ಸಂಧ್ಯಾ ರಾಣಿಯನ್ನು ಹುಡುಕಿ ಕೊಟ್ಟವರಿಗೆ ಬಹುಮಾನ ನೀಡಲಾಗುವುದು. ಹಂಸವೇ ಹಾಡುವ ಸೃಷ್ಟಿಯ ಸಂಭ್ರಮ ನೋಡುವ. ನಮ್ಮ ಊರಿಗೆ ಬನ್ನಿ. ಖಂಡಿತ ಬರುವ ಮುರಳಿಯವರೇ, ಖಂಡಿತ ಬರ್ತೇವೆ. ಯಾನ ನಾಪತ್ತೆ ಉಂಡರಿ ಶಾಂತಕ್ಕ ದಾಯೆ ಪನೊಂದುಲ್ಲೇರು ದಾಯ ಉನ್ಪಿನಿ ಜಗ್ಗಣ್ಣ. ಜಗ್ಗಣ್ಣ ಕೋಡೆ ಫೇಕ್ ಅಂದು ಪಂತೀನಿ ಯಾನ್. ಇತ್ತ ಮಾತೆಲ್ಲ ಫೇಕ್ ತೋಜು ಸತ್ಯ. ವೈಟಿ ಕಿರಿಕಿರಿ ಬೊಕ್ಕ ಜಗ್ಗಣ್ಣರ ಕಿರಿಕಿರಿ. ವೈಟಿನ ಕಿರಿಕಿರಿಲ್ಲ ಜಗ್ಗಣ್ಣನ ಕಿರಿಕಿಲ್ಲ ಬರ್ಚಿದ್ದು ನಾಪತ್ತೆ. ಲೈಕ್ ರನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು. ಆಂಡ್ ಜಗ್ಗಣ್ಣ ಅವರಲ್ಲಿ ಗಾನಕ್ಕೆ ಹೋಗಿಲ್ಲ ನೀವು ಅಲ್ಲವಾ ಮುರಳಿ ಅವರೇ? ಸ್ವಲ್ಪ ಆಡುದ ಹಾಗೆವೆ. ಗಾನಕ್ಕೆ ಹೋಗಿಲ್ಲ ನಾವು ಆಗ್ಲಿಕ್ಕೆ ಆಗುದಿಲ್ಲಪ್ಪ. ನಾವು ಸುಮ್ಮನೆ ಹಾಗೆ ಟೈಮ್ ಪಾಸಿಗೆ ಸ್ವಲ್ಪ ಆಡುದು. ಒಂದೊಂದು ಲೈನ್ ಅಷ್ಟೇ ಬರುದು ನಮ್ಗೆ. ಮನಶ್ರೀ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಅವರು. ಥ್ಯಾಂಕ್ ಯು. ಸಪೋರ್ಟ್ ಅಲ್ಲಿ ಇರುವ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾನ್ ಇಜ್ಜಿ ಇತ್ತೆ ಲೈವ್ ಪೋಪುಜಿ ಈ ರೀತಿ ಫುಲ್ ಫ್ರೀ ಆತಿ ಜಗ್ಗಣ್ಣ. ಮೋನ ಇಬ್ಬಕ ನಮ್ಮಲ್ಲ ಫುಲ್ ಫ್ರೀ ಆಪ ನಮ್ಮಲ್ಲ ಆಡಿ ಪಾಪನಂದು ಗೊತ್ತಿನಿ ಎಂಗಳು ಫ್ರೀ ಸಾಧಾರಣ ಲೈವ್ ಅಂದಂದು ಮೊರ ಮೋನ ಆಡ ಬಕ ಟೆನ್ಷನ್ ಇಜ್ಜಿ ಮಾರೆ ಲೈವ್ ಮಲ್ಪೊಡಂದ್ಲ ಇಜ್ಜಿ ಅತಿ
ಜಗ್ಗಣ್ಣ ಉಂಡರೆ ಅಣ್ಣ ಎಂಕಲ್ಲ ಏಪ ಆವೇರೆ ಎಂಕುಲ್ಲ ನಂಗೆ 4 ಪೊರ್ತು ಲೈವ್ ಬತ್ತಿನಲ್ಲ ಎಂಗಲ ಬೇಗ ಆವಂದು ಜಗ್ಗಣ್ಣ ಉಂಡರ ಆಕೆನೊಂದುಲ್ಲೇರು ಜಗ್ಗಣ್ಣ ಮುರಡಿ ಕೆಸರು ಈರ್ಗೊಬ್ಬುದು ಜರಿ ಜಗ್ಗಣ್ಣ ನಿಮ್ಮ ನಗು ಇಷ್ಟ ಥ್ಯಾಂಕ್ ಯು ಮುರಳಿ ಥ್ಯಾಂಕ್ ಯು ಉಂಡೆ ಕಂಡೆ ದಾದಿ ಅಯ್ಯೋ ದೇವ ಮನಶ್ರೀ ಅವ್ರ ಸಪೋರ್ಟಿಂಗ್ ಅಲ್ಲಿದೆ ಥ್ಯಾಂಕ್ ಯು ಸಂಧ್ಯಾ ಮಂಡಿ ಹಾಕುದಿಲ್ಲ ಅಯ್ಯೋ ದೇವ ಸಪೋರ್ಟ್ ಅಲ್ಲಿದ್ದಾರೆ ಸಂಧ್ಯಾ ಅವರು ಮನಶ್ರೀ ಅವರು ಥ್ಯಾಂಕ್ ಯು ಮನಶ್ರೀ ಊಟ ಆಯ್ತಾ ಎಂತದ್ದು ಸ್ಪೆಷಲ್ ಕಜಿಪ್ ಎಂತ ಮನಶ್ರೀ ಆ ಕಜಿಪ್ ನಿನ್ಗೆ ಬರುದಿಲ್ಲಲ್ಲ ತುಳು ಪದಾರ್ಥ ಎಂತ ಸ್ಪೆಷಲ್ ಯಾನ್ ಕೆಸರು ಗೊಬ್ಬನ ವಿಡಿಯೋ ಮಲ್ಪುನೀರು ಅವು ಕರೆಕ್ಟ್ ಮಂಡ್ಯಾರ ಜಗ್ಗಣೆ ಅಲ್ಲ ಕೆಸರು ಗೊಬ್ಬನ ವಿಡಿಯೋ ಮಲ್ಪುನೀರು ಅತಿ ನಮಗೆ ಮೇಯ್ನ್ ಮೊಬೈಲ್ ಸೇಫ್ ಮಲ್ಪುಂಡು ನಮ್ಮ ಕೆಸರು ಮಿನಿ ಬೋಡ ಯಾಕೆ ನಮ್ಮ ದೂರ ವಿಡಿಯೋ ಮಾತ್ರ ಮಲ್ಪುಂಡು ಗೊಬ್ಬನಕ್ಕಳು ಗೊಬ್ಬಾಡಂದು ಅಂಚ ಸಂಜೆ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಮನಶ್ರೀ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿನ್ನನು ನಾನೋಡಲು ನಿದ್ದೆ ಬರದ ರಾತ್ರಿ ಸ್ವಪ್ನದ ನೋವು ನನಗೋ ಬಿಡದಾಗ ಭ್ರಾಂತಿ ಕಂಬನಿ ಅಂದು ಇಂದು ಚಿಮ್ಮುವುದೊಂದೇ ಎಂದು ಭಾವನೆ ನಾನಾ ರೀತಿ ಅಂತರ ನೋಡು ಈ ಬಾಳಿನ ಅನ್ವೇಷಣೆ ಸಾಕಿನ್ನು ನಲ್ಲನೆ ಆ ರಾತ್ರಿಯೇ ನೀ ಮೂಡುವೆ ಈ ಮಧುರ ಸ್ವಪ್ನವಾಗುವೆ ಪ್ರೇಮ ಸಂದೇಶಿ ಸಪೋರ್ಟಿಂಗ್ ಅಲ್ಲಿದ್ದಾರೆ ಬಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ ಏನು ಊಟ ಆಗಿಲ್ಲ ಸ್ಪೆಷಲ್ ಏನು ಮಾಡಿಲ್ಲ ರೈಸ್ ಸೊಪ್ಪಿನ ಸಾಂಬಾರ್ ಹೌದಾ ಅದು ಕೂಡ ಸೂಪರ್ ಆಗ್ತದೆಯಾ ಮನಶ್ರೀ ಅದು ಕೂಡ ಸ್ಪೆಷಲಿ ನಮ್ಗೆ ತರಕಾರಿ ನಾವು ತರಕಾರಿ ಹೆಚ್ಚು ತಿನ್ನೋದಿಲ್ಲ ಆದ್ರೂ ಕೂಡ ನಮ್ಗೆ ನೀವೆಲ್ಲ ಹೇಳುವಾಗ ನಮ್ಗೆ ಸ್ವಲ್ಪ ಟೇಸ್ಟ್ ಮಾಡ್ಬೋದು ಅಂತ ಆಗ್ತದೆ ಹಾಗೆ ಕಜಿಪುಂದಿ ಬೂತಾಯಿ ಕೊಳೆ ಬೀಚಿಡ್ ಬೂತಾಯಿ ಬೈದಲ್ಲ ಅವೇ ಬೂತಾಯಿ ಫ್ರೈ ಮಲ್ತೆ ಇವಾಗ ಬೂತಾಯಿ ರಸ ಮಲ್ತೆ ಬೋಡೇರಿ ಕಜಿಪ್ಪು ಚೂರು ಜಗಡೆ ಚೂರು ಕಜಿಪ್ಪು ಬೋಡ ಉಂಡ್ರೆ ಸ್ಪೆಷಲ್ ಕಜಿಪ್ಪಿಗಲ್ಲ ತಾರಾಯಿ ಬಾರ್ದಿನ ರಸ ಜಪ್ಪುನಿ ನಾನು ಓಕೆ ಥ್ಯಾಂಕ್ ಯು ಗುಡ್ ನೈಟ್ ಸಂಧ್ಯಾ ಗುಡ್ ನೈಟ್ ಆ ಜಪ್ಪುನಿಗೆ ಗುಡ್ ನೈಟ್ ಅಲ್ಲಿ ಭಾರಿ ಒಳ ಒಳ್ಳೆ ಒಳದಿನಿ ಸಂಧ್ಯೆ ಸಮ ಮುಕ್ಕುದು ಜಪ್ಪುನಾಗೆ ತೋಲೆ ಅನ್ನನ್ನೇ ಕುಳ್ಳು ದಾದಿ ಗೊತ್ತನೆ ಜಗಳ ನಮಗೆ ಚೂರು ಒಣಸಾಯಿ ಬಿಡಿ ಎಂಗ್ಲಿ ನಿದ್ರೆ ಆರ್ಪುಣಿಗೆ ಚೂರು ಒಂಜಿ ಅವ 5 ನಿಮಿಷದ ನಿದ್ರೆ ಆತೆ ಬಕ್ಕ ಅರ್ಧ ಗಂಟೆ ಬರೋ ನಿದ್ರೆ ಒಂದು 5 ನಿಮಿಷದ ನಿದ್ರೆ ಎಂಕಲ ಚೂರಿ ಆಂಚೂರಿ ನನ್ನ ಮಗೆ ಬರಲಿ ಶಾಲೆಗೆ ಬಡವನ್ ಮಾನೆ ಊಟ ರುಚಿಯಲ್ಲಿ ರಂಗ ಮೆಸೇಜ್ ಬರೋ ಒಂದು ತುಳ ಸ್ಟಾಪ್ ಆಂಡ ಮತ್ತೆ ಮೆಸೇಜ್ ಇಜ್ಜ ಬಸವರಾಜ್ ಅವ್ರು ಬಂದ್ರು ಓ ದೇವರೇ ಮೆಸೇಜ್ ಉಂಟು ದಿನತ ಕೋಳಿ ನಿದ್ದೆ ಅಂತ ಅಂದಂದು ಅವು ಕೋರಿ ನಿದ್ರೆ ಈಜಿನಲ್ಲ ಒಂಜಿ 5 ನಿಮಿಷಕ್ಕೆ ಬಕ್ಕ ಎಚ್ಚರಿಕೆನಲ್ಲ ಮಲ್ಲೆ ಜಂಚ ಬಕ್ಕ ಎಚ್ಚರಿಕೆನ ಮೊಬೈಲ್ ಚೂರು ತುದ್ಕುಲೊಣ್ಣು ಬಸವರಾಜ್ ಅವ್ರು ಬಂದ್ರು ಹಾಯ್ ಬಸವರಾಜರು ವೆಲ್ಕಮ್ ಅಕ್ಕ ಸೂಪರ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಬಸವರಾಜರೇ ಊಟ ಆಯ್ತಾ ಎಂತ ಸ್ಪೆಷಲ್ ತಿಂದ್ರಿ ಇವತ್ತು ಲಂಚ್ಗೆ ಏನ್ ಮಾಡಿದ್ರಿ ಸ್ಪೆಷಲ್ ಈ ಜಗ್ಗಣ್ಣಗೆ ದಾದ ಕಜಿಪ್ ಒಂದು ಪನ್ನೀಜಿ ಜಗ್ಗಣ್ಣ ಎಂತ ಕಜಿಪ ದಾದಿ ಜಗ್ಗಣ್ಣ ನೀ ಬಂದರೆ ಮೆಲ್ಲನೆ ಇದು ಜಿಮ್ಮಿತು ಜಲ್ಲನೆ ನನ್ನ ಮನದಾಗಿ ಆಸೆ ಕಾರಂಜಿಯಾಗಿ ಒಮ್ಮೆ ಬಂದಿತು ಅಕ್ಕ ಊಟ ಆಯ್ತಂತ ಕೇಳ್ತಾ ಇದ್ದಾರೆ ಊಟ ಆಗಿದೆಯಾ ಬಸವರಾಜ್ ಅವರೇ ನಮಗೆ ಫಿಶ್ ಕಡ್ಲೆಗಸಿ ತೆಕ್ಕರೆ ಪಲ್ಯವಾ ಸೂಪರ್ಗೆ ಕಡ್ಲೆಗಸಿ ತೆಕ್ಕರೆ ಪಲ್ಯ ಸೂಪರ್ ಮೆಲ್ಲನೆ ಬಂದು ಅಂತ ಹೇಳ್ತಾ ಇದ್ದಾರೆ ಎಂತಾಯ್ತು ರವಿ ಮೆಲ್ಲ ಬಂದದ ನೀವು
ಲೈಕ್ ಕೊಡಿ, ಮೆಲ್ಲ ಬಂದವರು, ಬೇಗ ಬಂದವರೆಲ್ಲ ಲೈಕ್ ಕೊಡಿ ಆಯ್ತಾ. ಮೇಲೆ ಮೆಲ್ಲನೆ ಬಂದು ಮೆಲ್ಲ ಮೆಲ್ಲನೆ ಬಂದಾನೆ ಕೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ಬಾಯಿಗೆ ತಿಂಡಿ ರೆಡಿಯಾ ಒಂದುಂಡು, ಬಯ್ಯಗೆ ತಿಂಡಿ ರೆಡಿ ಆದ ದಾದ ತಿಂಡಿ ಎಂಕುಲ್ಲ ಬರ್ಪ ಬಲ್ಲೆ ಪೋಡಿಯ ಗೋಳಿ ಪಜನ ಬನ್ಸ ಬೊಕ್ಕದಾದ ಪುರ ಕೆಲವು ಪುದರು ನೇಳಿ ಪಜನ ದಾದಿ ತಿಂಡಿ ಪಲ್ಲೆ ಸೂಪರ್ ಅಂತ ಹೇಳ್ತಿದೆ. ಸುಮ್ನೆ ಬಂದು ಸುಮ್ನೆ ನಗ್ತಾಳೆ, ಈ ಸುಮ್ನೆ ಮಿಂಚ್ತಾಳೆ, ಯೌವನವೇ ಆಯ್ಲಾಯ್ಲು ಹೃದಯಗಳ ಬ್ರೇಕ್ ಫೈಲು ಆಕ್ಸಿಡೆಂಟ್ ಆಗೋಗಿದೆ. ಸುಮ್ನೆ ಬಂದು ಮಧ್ಯಾಹ್ನ ಊಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ, ತಿಂಡಿ ವಡೆ ಅಮ್ಮಡೆ ತುಪ್ಪ, ವಡೆಲ್ಲ ಅಮ್ಮಡೆಲ್ಲ ತುಪ್ಪ. ದಾದಿ ಜಗ್ಗಣ್ಣ ತಿಂಡಿ ವಡೆ ಅಮ್ಮಡೆ ತುಪ್ಪಗೆ ಎಂಚಿನ ಸರಿ ಮಾಡ್ಪುಜೇರಿ ಜಗ್ಗಣ್ಣೆ ತಿಂಡಿ ದಾದದ್ದು ತೆಲಿಪುಂದಾಯಿ ತಿಂಡಿ ಒಡೆ ಗೊತ್ತುಂಡು, ಅಮ್ಮಡೆ ತುಪ್ಪದಾದೆವು ಅವು ಸ್ಪೆಲ್ಲಿಂಗ್ ಮಿಸ್ಟೇಕಾ ಗುಡು ತೆಲಿಪುಂಡು ಮಾರ್ರೆ ಅಂದಿ ಜಗ್ಗಣ್ಣನ ಅದೇಟ ಆಯ್ಜು ಮಾರ್ರೆ ಯಾರು ತೆಲಿಪುಡಿತ್ತೆ ಮೋನಾಯಕ ತೆಲಿಪುಡಿ. ಅಂಬಡೆ ತುಪ್ಪನ ಅವಕ ಅಮ್ಮಡೆ ಆತಲವು ಅವಳೆಲ್ಲ ಮಲ್ಲಿಜು ಮಾರ ಅಂಬಡೆ ತುಪ್ಪ. ಕಿಟ್ಟ ಅಂಬಡೆ ಕಿಟ್ಟ ಅವನು ಮಧ್ಯೆ ಬರ್ಪುಜದ ಮಾರೆ. ಕಿಟ್ಟ ಅಂಬಡೆ ಬಿಟ್ಟ ಗಿಟ್ಟ ಅಂಬಡೆ ಕಿಟ್ಟ. ಸಾಲ ಮಾಡಿಯಾದ್ರೆ ತುಪ್ಪ ತಿನ್ನು ಕುಸಲ್ ಬೇಜಾರು ಮಲ್ಪಡ್ಚಿ ಇಜ್ಜಪ್ಪ ಅಂಚದಲ್ಲ ಇಜ್ಜಿ. ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ. ಎಲ್ಲರೂ ಎಲ್ಲಿ ಹೋದ್ರ? ಮೆಸೇಜೇ ಇಲ್ಲ. ಸೂಪರ್ ನಗು ನಿಮ್ ಥ್ಯಾಂಕ್ ಯು ರವಿಯರು, ಥ್ಯಾಂಕ್ ಯು ಸೋ ಮಚ್. ಅಲ್ಲ ಈ ಜಗ್ಗಣ್ಣ ನಗಿಸ್ತಾ ಇದ್ದಾರಲ್ಲ ಇಲ್ಲಿ. ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ನಿಂಗಾಗಿ ಹೇಳುಬೇಕತ್ತ. ಹೋಯ್ರಿ ಜಗ್ಗಣ್ಣ, ಮತ್ತೆ ನಮ್ಮ ಮೆಸೇಜ್ ಸ್ಟಾಪ್ ಆಗ್ತಿದೆಯಾ? ನಲಿವಿನ ವೇಳೆ ಒಳ್ಳೆ ಪಣದುಳ್ಳೆ ಉಳ್ಳೆ ಮನಸಾಣತೆ ಕಡ್ಲೆಗಸಿ ತೆಕ್ಕರೆ ಪಲ್ಯ ಸೂಪರ್ ಪಣದ. ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಅವರು. ಹೌದೌದು, ಯಾರು ಮೆಸೇಜ್ ಮಾಡ್ತಾ ಇಲ್ಲ? ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ? ಮೆಸೇಜ್ ಮಾಡಿ ನೋಡುವ. ನಾನು ಒಮ್ಮೊಮ್ಮೆ ಸ್ಟಾಪ್ ಆಗ್ತದೆ ಅಲ್ಲಿಯೇ ಮೆಸೇಜ್, ನನಗೆ ಗೊತ್ತೇ ಆಗೋದಿಲ್ಲ. ಮತ್ತೆ ಒಮ್ಮೊಮ್ಮೆ ಜನ ಕೂಡ ಕಾಣುದಿಲ್ಲ, ಎಲ್ಲೆಲ್ಲಿ ಹೋಗ್ತದೆ. ಇದೊಂದು ಈ ನೆಟ್ವರ್ಕ್ ಕರ್ಮ, ನಂದು ನೆಟ್ವರ್ಕ್ ಇಲ್ಲ, ಹಾಗೆ ಆಗ್ತದೆ. ಎಷ್ಟು ಜನ ಈಗ ಒಂದು ಕಾಣ್ತಾ ಇದೆ ನನಗೆ, ಖಾಲಿ ಒಂದೇ. ಮಳೆ ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ನೀವು ಇರೋ ಜಾಗದಲ್ಲಿ ಎಲ್ಲ ನೆಟ್ವರ್ಕ್ ಚೆನ್ನಾಗೈತೆ. ಹೌದಾ? ಹಾಗಾದ್ರೆ ಪರವಾಗಿಲ್ಲ ಮಾರಿ. ಇದು ಒಂದು ಕಾಣ್ತಾ ಇದೆ ನನಗೆ ಇಲ್ಲಿ ಮೇಲೆ.
ಮೆಸೇಜ್ ಮಾಡ್ತಾ ಇಲ್ಲ ಡೂಪರ್ ಅವು ಡೂಪ ಶಾಂತಕ್ಕ ಜನಗಳು ಓಡಿ ಹೋದ್ರೆ ಹೌದು ನೋಡಂತೆ ಜೀರೋ ಆಗಿದೆಯಾ ಅವು ಅಂಚೆನೆ ಜಗ್ಗಣ್ಣ ಪಣದೊಳ್ಳೆರು ಹೌದು ಅವು ಅಂಚೆನೆ ಜಗ್ಗಣ್ಣ ಬೇಲೆ ಇಜ್ಜೆ ಜಗ್ಗಣ್ಣ ಕೆಲವೊಂದಲ್ಲೇರು ಅಂದಿ ಬಂಗಾರ ಮಲ್ಪೆರ್ ಇಜ್ಜೆ ಜಗ್ಗಣ್ಣ ಪ್ರಶಾಂತ್ ರೋಷನ್ ಅವರು ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಪ್ರಶಾಂತ್ ಅವರೇ ವೆಲ್ಕಮ್ ಬನ್ನಿ ಬನ್ನಿ ಸಭೆಗೆ ಬನ್ನಿ ಪ್ರಶಾಂತ್ ಅವರೇ ಊಟ ಆಯ್ತಾ ಪ್ರಶಾಂತ್ ಅವರೇ ಎಂತ ಸ್ಪೆಷಲ್ ಲಂಚ್ಗೆ ಸ್ಪೆಷಲ್ ಎಂತ ಇವತ್ತು ಮಂಗಳವಾರದ ಸ್ಪೆಷಲ್ ಲಂಚ್ ಏನು ಮನಸ್ಸಾಂಡೆ ಆಂಡಿ ಎಂಕ್ ಬೂತಾಯಿ ಬೂತಾಯಿ ಬೇಲೆ ಇದೆ ಜಗಳ ಚಿಕನ್ ನಿಮ್ಗೆ ಚಿಕನ್ ನಿಮ್ಗೆ ನಾವು ನಾಳೆ ಮಾಡ್ತೇವೆ ಚಿಕನ್ ಬೇಲೆ ಮಲ್ತೊಂದುಲ್ಲೆ ಶಾಂತರಾಣಿ ಪನದುಲ್ಲೇರು ಆರು ಬೇಲೆ ಮಲ್ತೊಂದಿತ್ತೆ ಯಾರಂದಿ ಮೋನ ಮಲ್ತಿನತ್ತೆ ಯಾರು ಬೇಲೆ ಮಲ್ತೊಂದೆ ಅದೇ ಜಗಣ್ಣ ರೇಟ್ ಎಂಚ ಜಗ್ಗಣ್ಣ ದುರ್ಗಕ್ಕ ನೀವು ಊಟಕ್ಕೆ ಏನು ಮಾಡಿದ್ದೀರಿ ಅಕ್ಕ ನನಗೆ ಫಿಶ್ ಅನಿಲ್ ಇವತ್ತು ಫಿಶ್ ಫ್ರೈ ಉಂಗುರ ದೆತ್ತಿತೆ ಒಡೆಲ ಬೋನ ಮಾತ್ರ ಪಾಡ್ನು ಜಗ್ಗಣ್ಣ ಅಂಚ ಪಾಡ್ರೆಜ್ಜಿ ದಿನೋ ಅಲ್ಲ ಒಂದೊಂದು ಇಂಗಿಲೊಡನೆ ಒಂದು ಏಪಲ ಉಪ್ಪುನು ಕೈಟೆನ್ನ ಒಡ್ಡಿಂಗಿಲ ಗೊತ್ತುಂಡ ತೆರೆಗೆ ಅವು ಉಂಗಿಲ ಪಾಡ್ರೆಜ್ಜಿ ಏಪಲ ಅವು ದೀಪಿನ ಒಡೆಲ ಪೋನ ಮಾತ್ರ ಪಾಡ್ನು ಉಂಗುರ ಉಂಡು ದುರ್ಗಕ್ಕ ನೀವು ಊಟಕ್ಕೆ ನನಗೆ ಫಿಶ್ ಗೋಲ್ಡ್ ಹೌದೌದು ಇದು ಗೋಲ್ಡ್ ಇದು ನಮ್ಮದ್ರಲ್ಲಿ ಹಾಕ್ಲೇಬೇಕಲ್ಲ ಗೋಲ್ಡ್ ಒಡ್ಡಿಂಗಿಲ್ಲ ಅಂತ ಹೇಳ್ತಾರೆ ಕನ್ನಡ ಎಂತ ಹೇಳ್ತಾರೆ ಗೊತ್ತಿಲ್ಲ ಒಡ್ಡಿಂಗಿಲ್ಲ ಇದು ಗೋಲ್ಡ್ ಚಪಾತಿ ಅಂತ ಹೇಳ್ತಾ ಇದ್ದಾರೆ ಹಾಗಲಕಾಯಿ ಪಲ್ಯ ಹೌದಾ ಸೂಪರ ಚಪಾತಿ ಹಾಗಲಕಾಯಿ ಪಲ್ಯ ಅವು ಒಡೆ ಉಂಗುರ ಒಂದು ಒಡ್ಡಿಂಗಿಲ್ಲ ಅಂದು ಒಡೆ ಉಂಗುರ ನಾಗತ್ತಜ್ಜಿ ಗೋಲ್ಡ್ ಪ್ರೈಸ್ 1 ಗ್ರಾಮಿಗೆ 320 ಡೈರಾಮ್ಸ್ ಲೈವ್ ಪ್ರೈಸ್ ಅಲ್ಲಿ 320 ಅಂದರೆ ಒಂದಕ್ಕೆ 24 ಅಲ್ಲ 24 ಇಂಟು 320 ಮಾಡಬೇಕಾ ನಾವು ಅದು ಎಷ್ಟಾಗ್ತದೆ ಯಾರಿಗೆ ಗೊತ್ತಪ್ಪ ದೇವ ಲೆಕ್ಕದಲ್ಲಿ ತೀರ ಸ್ವಲ್ಪ ನಾನು ಲೈಕ್ ಕೊಡೋದವರು ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಆಯಿತಾ ಒಂದು ಲೈಕ್ ಕೊಡಿ ಮಹಾದೇವ್ ಅವರು ಬಂದರು ಹಾಯ್ ಮಹಾದೇವ್ ಅವರೇ ವೆಲ್ಕಮ್ ಮಹಾದೇವ್ ಅವರೇ ಊಟ ಆಯ್ತಾ ಎಂತ ಸ್ಪೆಷಲ್ ಇವತ್ತು ಲೈಕ್ ಡನ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಅನಿಲ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯಿತು ಮಹಾದೇವ್ ಅವರೇ ನಿಮ್ದಾಯ್ತಾ ಎಂತ ಸ್ಪೆಷಲ್ ಇತ್ತು ಊಟಕ್ಕೆ ನಮಗೆ ಫಿಶ್ ಮೀನು ನಮ್ದಾಗಿದೆ ಮೀನು ನೀವು ಮೀನು ತಿಂತೀರಾ ಮಹಾದೇವ್ ಅವರೇ ಆಯ್ತು ಸಾರಿ ವೆಜ್ ನೀವು ವೆಜ್ಜಾ ಪರವಾಗಿಲ್ಲ ಸಾರಿ ಯಾಕೆ ವೆಜ್ ಕೂಡ ಒಳ್ಳೆಯದೇ ನಾವು ನಾನ್ ವೆಜ್ ತಿನ್ನೋದಲ್ಲ ಹಾಗೆ ನಮಗೆ ನಾನ್ ವೆಜ್ ಒಂದು ಆಗಬೇಕು ಮೀನು ನಾವು ವೆಜ್ ನೀವು ವೆಜ್ ನೀವು ವೆಜಿಟೇರಿಯನ್ ನಾವು ನಾನ್ ವೆಜಿಟೇರಿಯನ್ ನಮಗೆ ಶುಕ್ರವಾರ ಮತ್ತು ಸೋಮವಾರ ವೆಜ್ ತಿಂತೇನೆ ನಾನು ಅಲ್ಲ ಈಗ ಮಾಡ್ತೇನೆ ಅದು ನನ್ನೊಂದು ಮಾಡ್ತೇವೆ ಒಂದೊಂದು ಈ ಫಿಶ್ಶಿದೊಟ್ಟಿಗೆ ವೆಜ್ ಕೂಡ ಮಾಡ್ತೇವೆ ಹಾಗೇನಿಲ್ಲ ಮಾಡೋದಿಲ್ಲ ಅಂತಿಲ್ಲ ವನಸ್ ಆಂಡ್ ಅನಿಲ್ ತುಳು ಕಲ್ತಿದ್ದಾರೆ ವನಸ್ ಆಂಡ್ಗೆ ಓಕೆ ಅನಿಲ್ ತುಳು ಕಲೀರಿ ಮತ್ತೆ ನಮಗೆ ಒಳ್ಳೇದಾಗ್ತದೆ ಅಲ್ಲ ನಾವು ಕನ್ನಡ ಕೂಡ ಮಾತಾಡ್ತೇವೆ ಏತು ಕುಚಲ್ ತಾಲುಂಡ ಮಾರೇರನ್ನ ದೇವಿರ್ಗು मेरे बीच में कैसा है ये बंधन अनजाना कैसा है ये बंधन अनजाना
ನಾನ್ ವೆಜ್ ಯಾವಾಗಲೂ ತಿಂದಿಲ್ಲ. ಹೌದಾ ಮಾದೇವ್ ಅವರೇ, ಓಕೆ ಓಕೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ ಅವರು. ಪಾರಿವಾಳಗೆ ನಾನ್ ವೆಜ್ಜಾ ವೆಜ್ಜಾ? ರೊಟ್ಟಿ ಪಲ್ಯ, ಅನ್ನ ಸಾಂಬಾರು, ಹಪ್ಪಳ, ಸಂಡಿಗೆ. ವಾ ಸೂಪರ್ ಊಟ ನಿಮ್ಮದು ಮಾದೇವ್ ಅವರೇ, ಊಟ ಸೂಪರ್ ಇದೆ. ಗಾನ ಕೋಗಿಲೆ ಕುಡ್ಲದ ಹೀರೇಪ ನೋಡು ಪ್ರಶಾಂತ್ ಬ್ರೋ, ಹೀರೇಪ ನೋಡು ಗಾನ ಕೋಗಿಲೆ ಅಂದೆ ನಾನು. ಈತ ಶೀತ ಆದ ಗಾನ ಕೋಗಿಲಿಗೆ ಸೊರಳ ಬರ್ಪು ಜಂಚಾತನು. ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ. ಹಬ್ಬ ಇವತ್ತು ಸಂಗೀತ ಸಿಸ್, ಹೌದಾ? ಯಾವ ಹಬ್ಬವಾ? ಹಬ್ಬ 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 ಹಬ್ಬ, ಅದು ಕೂಡ ಒಂದು ಪದ್ಯ ಉಂಟು ಮಾರೆ, ನನಗೆ ಬರುವುದಿಲ್ಲ ಮಾತ್ರ. ರನ್ ಅಂತ ಹೇಳ್ತಾ ಇದ್ದಾರೆ. ಎಂತದ ನೀನು ಎಂತ ಟೈಪ್ ಮಾಡಿದ್ದ? ಮೈಕ್ ಕೊಡಿ, ಮೈಕ್ ಬೋಡಿ ಅಂದ್ ಮೈಕ್ ಬೋಡಿ ಇತ್ತನು ಮಾರ್ರೆ. ಎನ್ನ ಕೂಲಿ ಮಲಮಲ್ಲ ಕೂಲಿ ಮಾರ್ರೆ, ಏತ್ ಪೊರ್ಲಿ ಎಂಚಿನ ಕಾರಮ್ಮ ಅದದ ಎಂಚಿನ ಪೊರ್ಲೊಂದು ಪೊರ್ಲಿಜ್ಜಿದ ಆಲವ ಕೂಲಿ ಮಲಮಲ್ಲ ಕೂಲಿ ಅವು ಎಲ್ಲಿಯೇ ಕೂಲಿ ಆತನೇ ತೆಡ್ದಿತ್ತನು ಗೊತ್ತೇನೆ, ಒಂದು ಮಲಮಲ್ಲ ಕೂಲಿ ಆತನು. ಏರಿ ಎನ್ನ ಮುರಣಿಂದಿ ಏರೆನ್ನ ಕೂಲಿದ ಮಿತ್ ಬಾರಿ ಕಣ್ ಬಾರ್ದೇರು ಮನೆ ಒಂಜಿ ಕೂಲಿ ಕೊರ್ಲಿ 5,000 ರೂಪಾಯಿ ಬಂದು ಪಂಡೇರು ಗೊತ್ತುಂಡೆ. ಹೌದಾ ಎಂಚ ಪನ್ಪಿನಿ ಎಡ್ಡಿಜ್ಜ ಕೂಲಿ ತೋಜೋಡು ಅದೇ ಶ್ರಾವಣ ಅಲ್ವಾ ಅದಕ್ಕೆ ಮಾಡೋದು. ಓ ಶ್ರಾವಣವಾ? ಕುಪ್ಪನವ್ರು ಬಂದರು. ಹಾಂ ಕುಪ್ಪನವರೇ, ಒಂದು ಲೈಕ್ ಕೊಡಿ ಫಸ್ಟ್. ಖುಷಿ ಆಯ್ತು ನೀವು ಬಂದದಕ್ಕೆ, ಲೈಕ್ ಕೊಡಿ ಫಸ್ಟ್, ಮತ್ತೆ ನೋಡ್ತೇನೆ ನಿಮ್ಮನ್ನೀಗ ಸ್ವಲ್ಪ ಹೊತ್ತಿನ ಅಂತ, ಆಯಿತಾ? ಸ್ವಲ್ಪ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ನಾವು ಕೂಲಿ ಕೋರಿ ತಿನ್ನಿಯರೆ ಪಂಡ ತಿನ್ನ ಮಾತವಲ್ಲ ಕೋರಿ. ಕೋರಿ ತಿಂಡ್ರೆ ಅಯ್ಯೋ ದೇವರ ಅತ್ತೆ, ಕೋರಿ ತಿಂಡ್ರೆ ಬೋರ್ಡ್ ಮಾರ ಇದು ಮಲ್ಲ ಕೂಲಿ ಇಜಿಂಡಲ್ಲ ಹೆಂಗೆ ನೆನಪಿ ಇಜ್ಜಿ. ಗೋಪಾಲ್ ಅವ್ರು ಬಂದ್ರು. ಹಾಯ್ ಗೋಪಾಲ, ವೆಲ್ಕಮ್. ವಾರಣಾಸಿ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಅವರು. ವಾರಣಾಸಿಗೆ ಹೋಗಿದ್ರ ಅನಿಲ್ ಅವರೇ? ವಾರಣಾಸಿಯಲ್ಲಿ ಮಳೆಯಾ ಅಲ್ವಾ? ವಾರಣಾಸಿಯಲ್ಲಿ ಮಳೆವಾ ಬನವಾಸಿಯಲ್ಲಿ ಮಳೆಯಾ? ಯಾವುದು ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಹೌದಾ ಪಾರಿವಾಳ, ಅದಕ್ಕೆ ನಾನು ಹೇಳಿದ್ದು ಬನ್ನಿ ಅಂತ ಹೇಳಿದ್ದೇನೆ, ಲೈಕ್ ಕೊಡ್ಲಿಕ್ಕೆ ಹೇಳಿದ್ದೇನೆ ಈಗ, ಮತ್ತೆ ನೋಡುವ ಅಂತ. ಗೋಪಾಲ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗೋಪಾಲ. ಅದು ಒಂದು ಗೋಪಾಲ, ಇದು ಒಂದು ಗೋಪಾಲ, ಬನ್ನಿ ಇಬ್ಬರು ಗೋಪಾಲ ಕೂಡ ಬನ್ನಿ, ನಿಮಗೆ ವೆಲ್ಕಮ್. ಒಂದೊಂದು ಲೈಕ್ ಕೊಡಿ ಆಯ್ತು ಇಬ್ಬರು ಕೂಡ. ಗೋಪಾಲ ಮೀನ್ ಪತ್ತು ತಾಂಡ ಮೀನ್ ಮಾರಿಯಾರೇ ಗೋಪಾಲ. ಟೈಗರ್ ಕೂಲಿ ಅಂದಿ, ಟೈಗರ್ ಕೂಲಿ ಬೈದು ನಿಂಕು ಐಕೆ ಕೇಳು ತೋಜಲು ಅಂಜ 5,000 ಕೊರ್ಪ ಕೂಲಿ ಕೊರ್ಲಿ ಅಂದು ಎಣ್ಣನೆ 4 ಕೂಲಿ ಕಮ್ಮಿ ಉಂಡು ಮೂಲು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗೋಪಾಲ, ನೀನು ಹೇಗಿದ್ದೀಯಾ? ನೀವು ಹೇಗಿದ್ದೀರಾ ಗೋಪಾಲ? ಸಾರಿ, ನೀವು ಹೇಗಿದ್ದೀರಾ? ಬಂದವರೆಲ್ಲ ಲೈಕ್ ಕೊಡಿ ಆಯ್ತಾ? ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈ ನಾಡೋ ಬೊಂಬೆ ನಾನಯ್ಯ, ಬೊಂಬೆ ನಾನಯ್ಯ. ಪಾರಿವಾಳ ಬ್ರೋ ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಹೇಗಿದ್ದೀರಾ ಅಂತ ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ ಗೋಪಾಲ. ಗೋಪಾಲ ಹೋಗುದವ? ಯಾಕೆ ಹೋಗುದು ಗೋಪಾಲ? ನಾನು ನಾನೇ, ನೀನು ನೀನೇ. ಹೌದೌದು, ನಾನು ನಾನೇ, ನೀನು ನೀನೇ. ಅದು ಸ್ವಲ್ಪ ಬರ್ತದೆ ಪದ್ಯ, ಹೆಚ್ಚು ಬರುವುದಿಲ್ಲ. ನಾನು ನಾನೇ, ಅಲ್ಲಿ ನೀನು ನೀನೇ, ನಾನು ಎಂಬುವ ನಿಲ್ಲಿ ನಾನಾಗಿರುವಾಗ ನಾನೇನು ಮಾಡಲಯ್ಯ ದಾಸ ಹರಿದಾಸ. ನಾನು ನಾನೇ, ಅಲ್ಲಿ ನೀನು ನೀನೇ. ಹಾಗೆ ಕಾಮಿಡಿ ಮಾಡಿದೆ ಅಕ್ಕ, ಅದು ಪದ್ಯ ಹೇಳಿದ್ದೆ ನಾನು, ನೀನು ಕಾಮಿಡಿ ಮಾಡಿ ನಾನು ಪದ್ಯ ಹೇಳಿದ್ದು. ಇಲ್ಲ ಜಗ್ಗು ಬ್ರದರ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಅವು ಕೂಲಿಡು ಮಿಂದು ಮುಳ್ಳು ಪೊಡಿ ಮಲ್ಪರೆ ಎಡ್ಡೆ ಅಪ್ಪುಣ ಅಂದಂದು ಯಾನ್ ಮುಳ್ಳು ಪೊಡಿ ಮಲ್ಪೆ. ಈ ಜಗ್ಗಣ್ಣ ನನಗೆ ಕುಸಲ್ಡ ಐದು ಮಾರ್ರೆ ಮುಳ್ಳು ಪೊಡಿ ಮಲ್ದ್ರೆ ನೆನೆ ತಿಕ್ಕೊಂಡು ಮಾರ್ರೆ ಮುಳ್ಳು ಪುರ ಮುಳ್ಳು ದಕ್ಕೂಡರಿಗೆ ದಾದಿ ಜಗ್ಗಣ್ಣ ಪನದುಲೇರು ಇತ್ತೆ ಕೂಲಿದ ಟಾಪಿಕ್ ಅವನುಂಡು ಶಾಂತ ಸಿಸ್ ಇತ್ತೆನ ಕೂಲಿ ಉಂಡುಗೆತ್ತೆ ಇಡುತ್ತಲಕ್ಕ ಕೋರಿ ಅಗ್ಗೆರೆ ಒಲವಲ್ಲ ಕೂಲಿ ಅತ್ತೆ ಅಂಚ
ಮಾರನೇ ಮಿದ ಗೋಪಾಲೆನ ಅಂದ್ರೆ ರಡ್ಡು ಗೋಪಾಲೆ ಬೈದಿನಿ ಪ್ರಶಾಂತ್ ರಡ್ಡ ಐಡಿ ಉಂಡು ಗೋಪಾಲನ ಒಂಜೇಲಕ್ಕ ಡಿಪಿಲ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಅಯ್ಯೋ ಜಗ್ಗಣ್ಣ ಇದು ಬೇಕಿತ್ತೆ ಹೆಸರು ನನಗೆ ಖಾಲಿ ರಾಣಿಯಾದಂದ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತಿ ಸಿಸ್. ಥ್ಯಾಂಕ್ ಯು ಶಾಂತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಶಾಂತಿ ಸಿಸ್ ಸೂಪರ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸಂಪತ್ ಬರ್ತೀರಾ? ಹಾಯ್ ಸಂಪತ್, ವೆಲ್ಕಮ್. ಸಂಪತ್ ವನಸಾಂಡಿ ದಾದಿ ಸ್ಪೆಷಲ್ ನಾನೇನು ತಿನ್ನು ನೋಡಿ. ಪಿನ್ನಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯ್ತಾ. ಆರು ಕುಪ್ಪನ್ ಬತ್ತಿತ್ತಿರದ ಕುಪ್ಪನ್ ಪೋಂಡ ಕುಪ್ಪನ್. ಸಂಪತ್ ಅನಿಲ್ ಅವರು ಸಂಪತ್ ಸಂಪತ್ ಊಟ ಆಯ್ತು ಸಂಪತ್. ಯಾನ್ ಒನ್ಪುಜಿ ದಾಯಿ ಒನ್ಪುಜಾರ್ ಸಂಪತ್ ದಾದಾಂಡ್ ಯಾನ್ ಒಣಸ್ಕೊಟ್ರೆ ಮೂಲು ನೊಪ್ಪ ಒಂದು ಮೀನ್ದಾಗ ರಸ ಉಂಡು ಬಕ್ಕ ಮೀನ್ ಫ್ರೈ ಮಲ್ಪೊಡು ನಾನು ಅವಾಗ ಬೋಡಾಣ ಮೀನ್ ರೆಸೋಟ್ ಮೀನುಂಡು ಯಾನ್ ಒನ್ಪುಜಿ ದಾಯಿ ಸತ್ಯಾಗ್ರಹಣ ನೋಡ್ಯಾರ ಭತ್ತ ಭತ್ತ ಭತ್ತ. ದಾಯ ಒಂದು ಪೂಜಾರಿಯೇ ಆನ್ಸರ್ ಮಲ್ಪಲೆ ಸಂಪತ್ ದಾಯ ಒಂದು ಪೂಜಾರು. ಕಜಿಪ್ಪು ಖಾಲಿ ಆತನು ಆತೇನ ಎಂಕಲ್ಲ ಅವಳು ಉಂಡು ಮೂಳು ಕಜಿಪ್ಪು ಒಂಜಿ ಕೊಪ್ಪು ಕೊರ್ಪೆಯ ನೀರಿಗೆ ಈರ್ಕೊಳ್ಳೋದು ಉಳ್ಳೆ ಅವೇ ಉಳಿದು ಬಲೆ. ಯಾನು ದುರ್ಗ ಮತ್ತೆ ಪನ್ನ ತಪ್ಪತ್ತೆ ಇರಡ ತ್ರಿಶೂಲ ಉಂಡು ತೂಲೆಗೆ ಬಿಟ್ಟಂದು ಸತ್ಯ ಎಂದ್ರೆ ಕೆಬಿಟ್ಟು ತ್ರಿಶೂಲ ಉಂಡಿಯೇ ಇರ್ಪಣೆ ಸರಿಯೇ ಯಾನ್ ಏಪಲ ಕೆಬಿಟ್ಟು ತ್ರಿಶೂಲ ದಿವಂದೆಪ್ಪುನು ಹೊರ ಬೋಡಾಪುಣು ತ್ರಿಶೂಲ ಐಕ್ ಹೊರರ ಮಾತ್ರ ಮಲ್ಲ ಮಲ್ಲ ಕೆಬಿತ್ತ ತಳಪೆದಲ ಕಂದಿನ ದೀಪಿ ಹೊರ ಪೋರಪುನ ಮಾತ್ರ ಒಂದು ಇಲ್ಲಡು ಉಂದೆ ತ್ರಿಶೂಲ. SG ಬಣ್ಣದಾದೆ ಸಂಪತ್ತು SG ಬಣ್ಣದಾದೆ ರಡ್ಡು ಗೋಪಾಲೆಲ್ಲ ಪೋಯಿನತಿ ಕರೆದರು ಕೇಳದೆ ಓ ಗೋಪಾಲ ಕರೆದರು ಕೇಳದೆ. ಶಾಂತೆಡಾ ಪನ ಶಾಂತ ಸಿಸ್ರಣ ಓಕೆ ಓಕೆ. ಬರ್ಸ ಬರ್ಬೋದು ಬರ್ಸ ಬರ್ಸ ಶಬ್ದಕ್ಕೆ ಉಂಡತೆ ಬರ್ಸದವು ಬರ್ಪೆ.
ರವಿಚಂದ್ರ ಸಾಂಗ್ ಆಡಿ ಅಂತ ಹೇಳ್ತಾ ಇದ್ದಾರೆ. ಏರೇನ ದೆಪ್ಪರೆ ಉಂಡು ತ್ರಿಶೂಲ್ ಆಡಿ ಏರೇನ ದೆಪ್ಪರೆಜ್ಜಿ ಅವು ಜಸ್ಟ್ ಬಂಗಾರತೆ ಅವು ದಿನಾಲ ದೀಪಿ ನಾವು ಬಂಗಾರ ಬಾಕಿ ಇಂಚಪುರ ದೀಪಿ ನಾವು ಲಾಟ್ಕೊಡು ಏರೇನ ದೆಪ್ಪರೆಜ್ಜಿ ಮಾರೆ ಹೊರ ಬೋಡಾಪುರ ಅರ್ಜೆಂಟ್ ಬೋಡಾಪುರ ಐತೆ ತ್ರಿಶೂಲ. ಆಡ್ತೇನೆ ರವಿಚಂದ್ರ ಸಾಂಗ್ ಆಡ್ತೇನೆ. ಯಾವ ಸಾಂಗ್ ಆಡ್ಬೇಕಾ ರವಿಚಂದ್ರ ಅವರದು? ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. पूरा पोएरा जीरो तो पोने जीरो दादाण मारे बारी पंगाण इंसान